ಹಾಯ್ ಹಲೋ ನಮಸ್ತೆ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಸಂತೋಷ್ ಟಿಡಿ ವ್ಲಾಗ್ಸ್. ಇವಾಗ ಲೈವ್ ನಡೀತಾ ಉಂಟು. ಹಾಗೆ ನಾನು ನಿಮ್ಮ ಅಮಿತಾ ಆಚಾರ್ಯ. ಹಾಗೆ ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ, ಹಾಗೆ ಲಿಂಕ್ ಶೇರ್ ಮಾಡಿ, ಹಾಗೆ ಮೆಸೇಜ್ ಟಪ 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 ಅಂತ ಮಾಡಿ. ಇವಾಗ ಲೈವ್ ನಡೀತಾ ಉಂಟು. ಎಲ್ಲರೂ ಲೈವಿಗೆ ಜಾಯ್ನ್ ಆಗಿ ಪ್ಲೀಸ್. ಕನೆಕ್ಟ್ ಆಗಬೇಕಷ್ಟೇ. ಓಕೆ, ಒಬ್ಬರು ಲೈವ್ಗೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಲೈವ್. ಕೆ D4RK. ಏನಪ್ಪ ಇದು? ದಹೇಜ್ ದೇದು D4RK PURPL ಅಂತ ಕ್ಯಾಪಿಟಲ್ ಲೆಟರಲ್ಲಿ ಏನೋ ಒಂದು ಹೆಸರಿದೆ. ದಹೇಜ್ ದೇದು. ಹಾಯ್ ಹಾಯ್, ವೆಲ್ಕಮ್ ಟು ಲೈವ್. ಹಾಗೆ ಎಲ್ಲರೂ ಮೆಸೇಜ್ ಮಾಡಿ. ಇವಾಗ ಲೈವಲ್ಲಿ 7 ಜನ ಇದ್ದಾರೆ. ಓಕೆ, ಮೆಸೇಜ್ ಮಾಡಿ. ಎಲ್ಲಿಂದ ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತದೆ, ಯಾರು ಅನ್ನೋದು ಗೊತ್ತಾಗ್ತದೆ. ದಯವಿಟ್ಟು ಮೆಸೇಜ್ ಮಾಡಿ, ಹಾಗೆ ಲಿಂಕ್ ಶೇರ್ ಮಾಡಿ. ಎಲ್ಲರೂ ಜಾಯ್ನ್ ಆಗಿ ನಮ್ಮ ಲೈವಿಗೆ. ಓಕೆ, ಹಾಗೆ ನಮಗೆ ಲೈಕ್ ಕೊಡಿ, ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ, ಆವಾಗ ಲೈಕ್ ಬರುತ್ತೆ. ದಯವಿಟ್ಟು ಎಲ್ಲರೂ ಮೆಸೇಜ್ ಮಾಡಿ. ಊಟ ಆಯಿತಾ? ಏನು ಮಾಡ್ತಿದ್ದೀರಾ? ಯಾರು? ನಿಮ್ಮ ಹೆಸರು, ಎಲ್ಲಿಂದ ಚಾನಲ್ ಇದೆಯಾ ಎಲ್ಲ ನಮಗೆ ತಿಳಿಸಿ. ಮೆಸೇಜ್ ಮಾಡಿ. ಓಕೆ, ಇವಾಗ 10 ಜನ ಲೈವಲ್ಲಿ ಇದ್ದಾರೆ. ಬಟ್ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ಮೆಸೇಜ್ ಮಾತ್ರ ಬಂದಿದೆ, ಬಟ್ ಯಾರು ಮೆಸೇಜ್ ಮಾಡ್ತಿಲ್ಲ. ದಯವಿಟ್ಟು ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ. ಹಾಯ್ ಅಂತ ಕಳಿಸಿ. ಯಾರನ್ನೋದು ಗೊತ್ತಾಗ್ತಿಲ್ಲ. ಊಟ ಆಯಿತಾ? ಏನು ಪದಾರ್ಥ? ಏನು ಮಾಡ್ಕೊಂಡು ಹೋಗಿ? 9 ಜನ ಇವಾಗ ಲೈವಲ್ಲಿದೆ. ದಯವಿಟ್ಟು ಲೈವಿಂದ ಹೊರಗಡೆ ಹೋಗಬೇಡಿ, ಲೈವಲ್ಲೇ ಇರಿ, ಹಾಗೆ ಮೆಸೇಜ್ ಮಾಡ್ತಾ ಇರಿ. 10 ಜನ ಇದ್ದರೆ ಇವಾಗ 9 ಜನ ಇದ್ದಾರೆ. ಇನ್ನೂ ಭಾರಿ ಅರ್ಜೆಂಟಲ್ಲಿ ಇದ್ದಾರೆ ಕಾಣಬೇಕು. ಒಂದ್ಸಲ ಲೈವಿಗೆ ಬರ್ತಾರೆ, ಹೋಗ್ತಾರೆ, ಬಟ್ ಮೆಸೇಜ್ ಮಾಡ್ತಾ ಇಲ್ಲಲ್ವಾ? ಯಾಕೆನ್ನೋದು ಗೊತ್ತಾಗ್ತಿಲ್ಲ. ಇಬ್ಬರು ಲೈವಲ್ಲಿ ಇದ್ದೀರಲ್ಲ, ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ಊಟ ಆಯ್ತಾ ನಿಮ್ಮದು? ಯಾರು? ಎಲ್ಲಿಂದ? ಚಾನಲ್ ಇದೆಯಾ ಎಲ್ಲ ಹೇಳಿ. ಓಕೆ, ಯಾರನ್ನೋದು ಗೊತ್ತಾಗ್ತಿಲ್ಲ. ಲೈವಲ್ಲಿ ಇದ್ದಾರೆ, ನೋಡ್ತಾ ಇದ್ದಾರೆ, ಬಟ್ ಮೆಸೇಜ್ ಮಾಡ್ತಾ ಇಲ್ಲಲ್ಲ, ಯಾಕೆ? ಮೆಸೇಜ್ ಮಾಡಿ, ಬೇಗ ಬೇಗ ಮೆಸೇಜ್ ಮಾಡಿ.
ಟೈಮ್ ಹೋಗ್ತಾ ಉಂಟು, ಯಾರ್ದು ಮೆಸೇಜ್ ಬರೋದು ಕಾಣ್ತಿಲ್ಲ. ಒಬ್ಬರು ಮಾತ್ರ ಮೆಸೇಜ್ ಮಾಡಿದ್ದಾರೆ. ಇಬ್ಬರು ಲೈವಲ್ಲಿ ಇದ್ದಾರೆ. ಯಾರು ಬನ್ನಿ ಲೈವಿಗೆ ಜಾಯಿನ್ ಆಗಿ ಮೆಸೇಜ್ ಮಾಡಿ. ಹಲೋ ಫೋನಿನ ಕಾರ್ಯಕ್ರಮಕ್ಕೆ ಯಾರೋ ಲೈವಲ್ಲಿ ಇದ್ದಾರೆ, ಬಟ್ ಅವ್ರು ಮೆಸೇಜ್ ಮಾಡ್ತಿಲ್ಲ. ಯಾಕೆ ಅನ್ನೋದೇ ಗೊತ್ತಾಗ್ತಿಲ್ಲಲ್ಲ. ಎಲ್ರಿಗೂ ಲಿಂಕ್ ಶೇರ್ ಮಾಡಿ, ಎಲ್ಲರೂ ಮೆಸೇಜ್ ಮಾಡಲಿ. ಇಲ್ಲ ಅವರಿಗೆ ಬೇಗ ಬೇಗ ಮೆಸೇಜ್ ಮಾಡಿ. ಎಲ್ಲರೂ ಬ್ಯುಸಿ ಇದ್ದಾರೆ ಕಾಣಬೇಕು. ಒಂದ್ಸಲ ಲೈವ್ಗೆ ಬರ್ತಾರೆ, ಹಾಗೆ ಹೊರಗಡೆ ಹೋಗ್ತಾರೆ. ಯಾರದು ಲೈವಲ್ಲಿ ಇದ್ದೀರಾ? ಮೆಸೇಜ್ ಮಾಡಿ. ಯಾರನ್ನೋದು ಗೊತ್ತಾಗ್ತಿಲ್ಲ ನಮಗೆ. ನೀವು ಮೆಸೇಜ್ ಮಾಡಿದರೆ ಮಾತ್ರ ಯಾರು ಅಂತ ಗೊತ್ತಾಗ್ತದೆ. ಇಲ್ಲಾಂದರೆ ಒಬ್ಬರು ಯಾರು ಇರ್ತೀರಾ ಅಷ್ಟು ಜನರನ್ನು ಮಾತ್ರ ತೋರಿಸ್ತದೆ. ನೀವೊಂದು ಹಾಯ್ ಮಾಡಿದರೆ ಗೊತ್ತಾಗ್ತದೆ ಯಾರು ಏನು ಅನ್ನೋದು. ಇಲ್ಲಾಂದರೆ ಏನು ಗೊತ್ತಾಗಲ್ಲ. ಇಬ್ಬರು ಲೈವಲ್ಲಿ ಇದ್ದಾರೆ. ಯಾರದು ಮೆಸೇಜ್ ಮಾಡಿ. ನೀವು ಯಾರು ಲೈವಲ್ಲಿ ಬರ್ತೀರಿ, ನೋಡ್ತೀರಿ, ಮಾತಾಡೋದೆಲ್ಲ ಕೇಳಿಸ್ತಾ ಇದ್ದೀರಾ, ಆದರೆ ಮೆಸೇಜ್ ಮಾಡೋಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಿ ಗೊತ್ತಾಗ್ತಿಲ್ಲಲ್ಲ. ಹಾಗೆಯೇ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಕೊಡಿ. ಕೊಡದವರು ಡಬಲ್ ಕ್ಲಿಕ್ ಕೊಡಿ. ಬೇಗ ದಯವಿಟ್ಟು ಮೆಸೇಜ್ ಮಾಡಿ. ಪಟ 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 ಅಂತ ಮೆಸೇಜ್ ಮಾಡಿದರೆ ನನಗೂ ಅದನ್ನು ಓದ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ, ಇಲ್ಲಾಂದರೆ ಬೋರ್ ಅನ್ನಿಸ್ತದೆ. ಯಾರೋ ಇಬ್ಬರು ಲೈವಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ಬಟ್ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಲೈವಲ್ಲಿ ಯಾರೋ ಒಬ್ಬರಿದ್ದಾರೆ, ಬಟ್ ಯಾರು ಮೆಸೇಜ್ ಮಾಡಿ ಊಟ ಆಯಿತಾ, ಎಂತ ಮಾಡ್ತಿದ್ದೀರಿ, ಊಟ ಆಗಿ ಮಲಗಿದ್ದೀರಾ, ಅಲ್ಲ ಕೂತ್ಕೊಂಡಿದ್ದೀರಾ, ಏನು ಮಾಡ್ತಿದ್ದೀರಿ ಅಂತ ಹೇಳಿ. ಓಕೆ, ಇವಾಗ ಯಕ್ಷಗಾನ ಎಲ್ಲರೂ ಇಷ್ಟಪಡುವಂಥದ್ದೇ ಒಂದು ಕಲೆ ಅಂತ ಹೇಳ್ಬೋದು ಯಕ್ಷಗಾನವನ್ನು. ಎಲ್ಲ ಕಲೆಗಳಿಂದಲೂ ಇದು ಬಹಳಷ್ಟು ದೊಡ್ಡ ಕಲೆ ಅಂತ ಹೇಳ್ಬೋದು ಯಕ್ಷಗಾನವನ್ನು. ಇವಾಗ ಎಲ್ಲರೂ ಅಂದರೆ ಯುವಕರು ಹಾಗೆ ಪ್ರಾಯದವರು ಎಲ್ಲರೂ ಇಷ್ಟಪಡುವಂಥದ್ದೇ ಯಕ್ಷಗಾನವನ್ನು. ನೋಡಿ, ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಅಂತ ಹೇಳ್ಬೋದು ಯಕ್ಷಗಾನವನ್ನು. ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನವು ಮನೆ ಮಾತಾಗಿದೆ ಅಲ್ವಾ. ಹಾಗೆಯೇ ಕನ್ನಡದ ಪ್ರಾಚೀನ ಕಾವ್ಯಗಳಲ್ಲಿ ಯಕ್ಷಗಾನ ಎಂಬ ಹೆಸರಿನ ಉಲ್ಲೇಖ ಕಂಡುಬರುತ್ತದೆ. ಕರ್ನಾಟಕದಲ್ಲಿ ಸುಮಾರು 12ನೇ ಶತಮಾನದಲ್ಲಿ ಒಂದು ಗಾನ ಬರ್ತದೆ, ಅಂದರೆ ಸಾಂಪ್ರದಾಯಿಕ ಯಕ್ಷಗಾನ ಹೆಸರಿನಿಂದ ಬಳಕೆಯಲ್ಲಿತ್ತು. ಇದರಲ್ಲಿ ಸಂಗೀತ, ಸಾಹಿತ್ಯ, ನೃತ್ಯ ಮತ್ತು ಚಿತ್ರ ಈ 4 ಕಲೆಗಳೇ ಔಚಿತ್ಯಪೂರ್ಣವಾದ ಸಾಮರಸ್ಯವಿದೆ ಅಲ್ವಾ. ಹಾಗೆಯೇ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ 2 ಭಾಗಗಳಿವೆ ಅಲ್ವಾ. ಮೊದಲನೆಯದಕ್ಕೆ ಪೂರ್ವರಂಗ ಅಥವಾ ಸಭಾ ಲಕ್ಷಣ ಎನ್ನುವರು. ಹಾಗೆಯೇ ಇದು ಯಾರು ಲೈವಲ್ಲಿ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ.
ಎರಡನೆಯದು ಆರಿಸಿಕೊಂಡ ಕಥಾಭಾಗ ಅಲ್ವಾ. ಯಕ್ಷಗಾನದಲ್ಲಿ ಪ್ರಮುಖ ಅಂಶಗಳು ಯಾವುದಂದರೆ ಪ್ರಸಂಗ, ಪಾತ್ರಧಾರಿಗಳು, ವೇಷಭೂಷಣ, ಭಾಗವತಿಕೆ, ಮಾತುಗಾರಿಕೆ. ಯಕ್ಷಗಾನದ ಮೊದಲ ಉಲ್ಲೇಖ ಸಾರ್ಣದೇವನ ಸಂಗೀತ ರತ್ನಾಕರದಲ್ಲಿ ಕ್ರಿಸ್ತಶಕ 1510 ಜಕ್ಕ ಎಂದು ಆಗಿತ್ತು. ಅಂದರೆ ಯಕ್ಷಗಾನಕ್ಕೆ ಮುಂಚೆ ಜಕ್ಕ ಅಂತ ಕರಿತಿದ್ರಂತೆ. ಯಕ್ಷಗಾನ ಎಂದು ಯಾವಾಗ ಕರೆಯಲ್ಪಟ್ಟಿತ್ತಂದರೆ ಮತ್ತೆ ಅಂದರೆ ಜಕ್ಕ ಅಂತ ಕರೆದ ನಂತರ ಅದಕ್ಕೆ ಯಕ್ಷಗಾನ ಅಂತ ಹೆಸರು ಬಂತು. ಯಕ್ಷಗಾನದಲ್ಲಿ ಅನೇಕ ರೀತಿಯ ಪ್ರಭೇದಗಳಿದ್ದು ಅವುಗಳಲ್ಲಿ ಯಕ್ಷಗಾನ ಬಯಲಾಟವು ಅತ್ಯಂತ ಜನಪ್ರಿಯವಾದುದು. ಬಯಲಾಟವೆಂದರೆ ವೇಷಭೂಷಣಗಳೊಂದಿಗೆ ರಂಗಭೂಮಿಯಲ್ಲಿ ಆಡುವ ಯಕ್ಷಗಾನ ಪ್ರಭೇದ. ಕುಣಿತ ಎಂಬ ಹೆಸರು ಇದಕ್ಕಿದೆ. ಯಾರು ಲೈವಲ್ಲಿ ಇದ್ದೀರಾ ದಯವಿಟ್ಟು ಮೆಸೇಜ್ ಮಾಡಿ. ಬಯಲಾಟದಲ್ಲಿ ವೇಷಭೂಷಣ, ರಂಗಸ್ಥಳ, ಭಾಗವತಿಕೆ, ಹಾಡುಗಾರಿಕೆ, ಅಭಿನಯ, ಮಾತುಗಾರಿಕೆ, ನೃತ್ಯ ಹೀಗೆ ಸಾಂಪ್ರದಾಯಿಕ ಯಕ್ಷಗಾನದ ಎಲ್ಲ ಮಜಲುಗಳನ್ನು ಕಾಣಬಹುದು ಯಕ್ಷಗಾನದಲ್ಲಿ ಅಲ್ವಾ. ಹಾಗೆ ಯಕ್ಷಗಾನದಲ್ಲಿ ಮೂಡಲಪಾಯ ಮತ್ತು ಪಡವಲಪಾಯ ಎಂಬ ಎರಡು ಪ್ರಮುಖ ಪ್ರಭೇದಗಳಿವೆ. ಅಂದರೆ ಯಾವುದು ರೀ? ತೆಂಕು ಮತ್ತು ಬಡಗು ಅಲ್ವಾ. ಓಕೆ, ಅದನ್ನು ತೆಂಕು ಮತ್ತು ಬಡಗು ಅಂತ ಅಂದರೆ ಮೂಡಲಪಾಯ ಮತ್ತು ಪಡವಲಪಾಯ, ತೆಂಕು ಬಡಗು ಅಂತ ಎರಡು ವಿಂಗಡ ಮಾಡಲಾಗಿದೆ. ಪಶ್ಚಿಮ ಘಟ್ಟದ ಪೂರ್ವಕ್ಕೆ ಪ್ರಚಲಿತವಿರುವುದು ಮೂಡಲಪಾಯ ನೋಡಿ, ಅಂದರೆ ಪಶ್ಚಿಮ ಘಟ್ಟಕ್ಕೆ. ಹಾಗೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ಪ್ರಚಲಿತವಿರುವುದು ಪಡವಲಪಾಯ. ಪಡವಲಪಾಯದಲ್ಲಿ 3 ವಿಭಾಗಗಳಿವೆಂತೆ. ತೆಂಕು ಬಡಗು ಅಂತ ಇರ್ತದಲ್ಲ, ಅವು ತೆಂಕುತಿಟ್ಟು ನೋಡಿ. ತೆಂಕುತಿಟ್ಟು ಯಾವುದಕ್ಕೆ ಹೇಳ್ತಾರೆ ಅಂದರೆ ಮೂಡಲಪಾಯಕ್ಕೆ ತೆಂಕುತಿಟ್ಟು ಅಂತ ಹೇಳ್ತಾರೆ. ಬಡಗುತಿಟ್ಟು ಮತ್ತು ಉತ್ತರ ತಿಟ್ಟು ವೇಷಭೂಷಣಗಳ ವಿನ್ಯಾಸ, ನೃತ್ಯದ ಶೈಲಿ, ಹಾಗೆಯೇ ಭಾಗವತಿಕೆ ಮತ್ತು ಹಿಮ್ಮೇಳಗಳಲ್ಲಿ ಕಂಡುಬರುವ ಕೆಲವು ವ್ಯತ್ಯಾಸಗಳ ಆಧಾರದ ಮೇಲೆ ಈ ವಿಂಗಡಣೆಯನ್ನು ಮಾಡಲಾಗಿದೆ ಅಂತೆ. ಭಾಗವತಿಕೆ ಮತ್ತು ಹಿಮ್ಮೇಳಗಳಲ್ಲಿ ಹಾಗೆಯೇ ಹೊರತು ಯಕ್ಷಗಾನದ ಮೂಲ ತತ್ವ ಆಶಯಗಳು 3 ಶೈಲಿಗಳಲ್ಲಿಯೂ ಒಂದೇ ಆಗಿರುತ್ತದೆ. ಯಕ್ಷಗಾನದ ಇನ್ನೊಂದು ಪ್ರಮುಖ ವಿಭಾಗವೆಂದರೆ ತಾಳಮದ್ದಳೆ. ಬಯಲಾಟಗಳಿಗಿಂತ ಇವು ವಿಭಿನ್ನವಾದವುಗಳು, ಅಂದರೆ ಕೂತಲ್ಲೇ ಹೇಳುವಂಥದ್ದು. ಬಯಲಾಟಗಳಲ್ಲಿ ನೃತ್ಯ ಮತ್ತು ಅಭಿನಯಗಳೇ ಪ್ರಧಾನ ಅಲ್ವಾ. ನಿಜವಾಗ್ಲೂ ಹೌದು, ನೃತ್ಯ ಮತ್ತು ಅದರಲ್ಲಿ ಅಭಿನಯಗಳೇ ಪ್ರಧಾನವಾದದ್ದು. ಯಕ್ಷಗಾನವನ್ನು ನೋಡುವುದೇ ಒಂದು ಸೊಬಗು. ಪುರಾಣದ ಕಥೆಗಳನ್ನು ಎಳೆಯಾಗಿ ತನ್ನದೇ ಭಾಷಾ ಸಾಹಿತ್ಯದಲ್ಲಿ ಬೆಸೆದು ಹಾಡುವ ಪರಿ ಎಂಥವರನ್ನು ಕೂಡ ಮೋಡಿ ಮಾಡುತ್ತದೆ ಅಲ್ವಾ. ರಂಗಸ್ಥಳ ಮತ್ತು ಅದರ ಸುತ್ತಮುತ್ತ ಜಗಮಗಿಸುವಂತಹ ಬೆಳಕು, ಹಿಂದೆ ಕುಳಿತಿರುವಂಥ ಹಿಮ್ಮೇಳ ಮುಂಭಾಗದಲ್ಲಿ ವೇಷಗಳನ್ನು ಹಾಕೊಂಡು ಆರ್ಭಟಿಸುವಂಥ ಯಕ್ಷ ವೇಷಧಾರಿಗಳನ್ನು ನೋಡುತ್ತಾ, ಅಂದರೆ ದೂರಲ್ಲಿ ಕೂತ್ಕೊಳ್ತೇವೆ ನಮಗೆ ಸರಿ ಕಾಣಬೇಕು ಅಂತ, ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಕಥೆಗಳ ಮೂಲಕ ಸಮಾಜಮುಖಿ ಚಿಂತನೆ, ಹಾಗೆ ಇದು ದೇಶದೆಲ್ಲೆಡೆ ಪ್ರಚಾರವನ್ನು ತನ್ನದೇ ಹಿರಿಮೆಯ ಮೂಲಕ ಕನ್ನಡದ ಜಾನಪದ ಲೋಕದ ಜನಪ್ರಿಯ ಕಲೆ ಎಂಬ ಹೆಗ್ಗಳಿಕೆ ಮೂಲಕ ಇದು ಸಾಗುತ್ತಾ ಇದೆ ಯಕ್ಷಗಾನದ ಹಿನ್ನೆಲೆ ನೋಡಿದರೆ 1210 ಕ್ರಿಸ್ತಶಕದಲ್ಲಿ ಸಾರ್ಣದೇವ ಸಂಗೀತ ರತ್ನಾಕರದಲ್ಲಿ ಯಕ್ಷಗಾನದ ಕುರಿತು ಉಲ್ಲೇಖ ಮಾಡಿದ್ದಾನೆ. ಗಂಧರ್ವ ಗ್ರಾಮ ಅಂತ ನಶಿಸಿ ಹೋಗಿರುವಂಥ ಗಾನ ಪದ್ಧತಿಯಿಂದ ಈ ಯಕ್ಷಗಾನ ಹುಟ್ಟಿಕೊಂಡಿತ್ತಂತೆ ಅಂತ ಶಿವರಾಮ ಕಾರಂತ ಒಂದು ಸಂಶೋಧನಾ ಶತಮಾನದ ವೇಳೆ ಯಕ್ಷಗಾನ ಸಂಶೋಧನಾ ಗ್ರಂಥವನ್ನು ಬರೆದಿರ್ತಾರೆ ಅಂತೆ. ಇದು ಮೊದಲು ಬಯಲಾಟದ ರೂಪದಲ್ಲಿ 15ನೇ ಶತಮಾನದ ವೇಳೆ ಯಕ್ಷಗಾನದ ರೂಪ ಪಡೆಯಿತು. ಹಾಗೆ ಮನೋರಂಜನೆಯ ಮೂಲವಾಗಿ ಮೊದಲು ರೂಪುಗೊಂಡಂತಹ ಯಕ್ಷಗಾನ ಬೆಳೆದು ಇಂದು ಸಂಸ್ಕೃತಿಯ ರೂಪವಾಗಿದೆ. ಬಯಲಾಟದ ಮೂಲಕ ಪ್ರಾರಂಭವಾಗಿ ನಂತರ ಶಾಸ್ತ್ರೀಯವಾಗಿ ಕಲಿತು ಯಕ್ಷಗಾನದ ರೂಪಾಂತರವಾಯಿತು. ಇದರಲ್ಲಿ ಯಾರೋ ಇಬ್ಬರು ಲೈವಲ್ಲಿ ಇದ್ದೀರಾ, ಮೆಸೇಜ್ ಮಾಡಿ. ಇದರಲ್ಲಿ ಅಂದರೆ ಮುಖ್ಯವಾಗಿ ಪ್ರಸಂಗಗಳು, ವೇಷಭೂಷಣ, ಭಾಗವತಿಕೆ, ಮಾತುಗಾರಿಕೆ, ಕುಣಿತ, ಹಿಮ್ಮೇಳ ಇವೆಲ್ಲ ಯಕ್ಷಗಾನದ ಜೀವಾಳ. ಇವೆಲ್ಲವೂ ಬೇಕು ಯಕ್ಷಗಾನಕ್ಕೆ
ಹಾಗೆ ಯಕ್ಷಗಾನ ಅನ್ನೋದನ್ನು ನೋಡಿ, ಫಸ್ಟಿಗೆ ಹೇಗೆ ಯಕ್ಷಗಾನ ಶುರುವಾಗೋದು, ಶ್ರೀ ಗುರು ಗಣಾಧಿಪತಯೇ ನಮಃ ಅಂತ ಭಾಗವತರು ಹೇಳ್ತಾರೆ ಭಾಗವತಿಗೆಯಲ್ಲಿ. ಗುರುಗಣಾಧಿಪತಯೇ ನಮಃ ಅಂತ. ನಂತರ ಕೇಳಿ ಬರುವ ಚೆಂಡೆ, ಮೃದಂಗ, ಹಾಗೆ ಮುದ ನೀಡುವಂಥದ್ದೇ ವಾದನ ಕಲಾ ರಸಿಕ, ಅಂದರೆ ಮನಕ್ಕೆ ತುಂಬ ಮುದ ನೀಡ್ತದೆ ಅಲ್ವಾ. ಆವಾಗ ಎಲ್ಲಿ ದೂರ ಇದ್ದರೆ ಎಲ್ಲ ಓಡಿ ಓಡಿ ಬಂದು ಯಕ್ಷಗಾನ ಶುರುವಾಯಿತು ಅಂತ ಹೇಳಿ ಎಲ್ಲ ಓಡೋಡ್ಕೊಂಡು ಬರ್ತಾರೆ ಅಲ್ವಾ. ಹಾಗೆ ಯಕ್ಷಗಾನ ಅಂದರೆ ತುಂಬ ಜನ ಇಷ್ಟಪಡುವಂಥದ್ದೇ. ನಾನಂತೂ ತುಂಬಾ ಇಷ್ಟಪಡ್ತೇನೆ ಯಕ್ಷಗಾನವನ್ನು. ತುಂಬ ನಿದ್ದೆ ನನಗೆ ಜಾಸ್ತಿ, ಆದರೆ ಯಕ್ಷಗಾನ ನೋಡಲಿಕ್ಕೆ ಕೂತ್ರೆ ನಿದ್ದೆಯೂ ಇಲ್ಲ, ಯಾವುದೂ ಇಲ್ಲ. ಅದು ಅಂದರೆ ಆರಂಭದಿಂದ ಯಕ್ಷಗಾನ ಮುಗಿಯುವ ತನಕ ಕೂಡ ನಿದ್ದೆ ಬರೋದಿಲ್ಲ. ಯಾಕಂದರೆ ಅದರಲ್ಲಿ ಮುಖ್ಯವಾಗಿ ಏನಂದರೆ ಹಾಸ್ಯಗಾರಿಕೆ ಅದು ತುಂಬ ಚೆನ್ನಾಗಿರಬೇಕು. ಎಂತ ಹೇಳ್ತಾರೆ, ಕಥೆಯ ಜೊತೆ ಹಾಸ್ಯಗಾರಿಕೆ ಕೂಡ ಇದ್ದರೆ ನಮಗೆ ತುಂಬ ನಗಿಸುವಂಥವರು ಕಲಾವಿದರು. ಅವರು ತುಂಬ ಅಂದರೆ ನಾನು ಇಷ್ಟಪಡುವ ಮೇಳ ಅಂದರೆ, ಯಾರಿಗೂ ಬೇಜಾರಾಗಬಾರ್ದು, ಆದರೂ ನಾನು ಹೇಳ್ತೇನೆ, ನಮಗೆ ಇಷ್ಟವಾದದ್ದು ಯಾವುದನ್ನು ಕೂಡ ಹೇಳ್ಬೋದಂತೆ. ಹಾಗೆ ಸಸಿ ಹಿತ್ಲು ಈ ಮೇಳವನ್ನು ಬಹಳಷ್ಟು ನಾನು ಇಷ್ಟಪಡ್ತೇನೆ. ಯಾಕಂದರೆ ಅದರಲ್ಲಿರುವಂತಹ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ. ಹಾಗೆ ಅಂತ ಬೇರೆ ಮೇಳದವರು ಮಾಡೋದಿಲ್ಲ ಅಂತ ಅಲ್ಲ. ನನ್ನ ಪ್ರಕಾರ ನಾನು ನೋಡಿದ ಮಟ್ಟಲ್ಲಿ ನನಗಿಷ್ಟವಾದದ್ದು ಸಸಿ ಹಿತ್ಲು ಮೇಳ. ಅದರಲ್ಲೂ ಹಾಸ್ಯಗಾರರು ಎಲ್ಲರೂ, ಒಬ್ಬೊಬ್ಬರ ಹೆಸರು ಹೇಳಲಿಕ್ಕಿಲ್ಲ, ಎಲ್ಲರೂ. ಹಾಗಂತ ಎಲ್ಲ ಯಕ್ಷಗಾನ ಮೇಳದವರದ್ದು ಕೂಡ ಎಲ್ಲರೂ ಇಷ್ಟಪಡುವಂಥದ್ದೇ. ಆದರೆ ನಾನು ಹೆಚ್ಚಾಗಿ ನೋಡಿದ್ದೆ ಇತ್ತೀಚೆಗೆ, ಮುಂಚೆಲ್ಲ ಅಷ್ಟು ನೋಡ್ತಿರಲಿಲ್ಲ. ಈಗ ಅದರದ್ದು ಎಲ್ಲ ವಿಷಯ ಗೊತ್ತಾಗಿ ಯಕ್ಷಗಾನವನ್ನು ನೋಡಲಿಕ್ಕೆ ಶುರು ಮಾಡಿದೆ. ಅದರಲ್ಲೂ ನನಗೆ ಹೆಚ್ಚಾಗಿ ಸಿಗೋದೇ ಸಸಿ ಹಿತ್ಲು ಮೇಳ. ಹಾಗಂತ ಎಲ್ಲ ಮೇಳವನ್ನು ನಾನು ಇಷ್ಟಪಡ್ತೇನೆ. ಹಾಗೆ ಯಾರೆಲ್ಲ ಲೈವಲ್ಲಿ ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ದಯವಿಟ್ಟು ಮೆಸೇಜ್ ಮಾಡಿ, ಹೋಗಬೇಡಿ, ಲೈವಲ್ಲೇ ಇರಿ. ಯಾರು ಮೆಸೇಜ್ ಮಾಡ್ತಾ ಇಲ್ಲ ರೀ ಸ್ಟೋರಿ ಕೇಳುತ್ತಾ? ಹೌದು, ಸ್ಟೋರಿ ಕೇಳುವವರು ಇಲ್ಲ, ಎಲ್ಲ ಒಂದ್ಸಲ ಬರ್ತಾರೆ, ಒಂದ್ಸಲ ಹೋಗ್ತಾರೆ. ಒಂದ್ಸಲ ಬರ್ತಾರೆ, ಒಂದ್ಸಲ ಹೋಗ್ತಾರೆ. ಓಕೆ, ಲೈವಲ್ಲಿ ಒಬ್ಬರಿದ್ದಾರೆ, ದಯವಿಟ್ಟು ಮೆಸೇಜ್ ಮಾಡಿ, ಹಾಯ್ ಅಂತ ಮೆಸೇಜ್ ಮಾಡಿ. ನಾನು ಇಲ್ಲೇ ಇದ್ದೀನಿ, ನೀವು ಮಾತ್ರ ಬರ್ತೀರಿ ಹೋಗ್ತೀರಿ ಅಷ್ಟೇ. ದಯವಿಟ್ಟು ಮೆಸೇಜ್ ಮಾಡಿ, ಪ್ಲೀಸ್ ಮೆಸೇಜ್ ಮಾಡಿ. ಕಳಿಸಿದ್ರಲ್ಲಿ ಯಾರಿಲ್ಲ. ವನಿತಕ್ಕ ಕೃಷ್ಣ ಸ್ವಾಮಿ ಎಲ್ಲಿದ್ದಾರೆ, ಬಟ್ ಮೆಸೇಜ್ ಮಾಡ್ತಿಲ್ಲಲ್ಲ. ನೋಡಿ, ಇವತ್ತಿನ ದಿನದ ವಿಶೇಷ ಏನು ಅಂತ ಯಾರಿಗಾದರೂ ಗೊತ್ತಿದೆಯಾ? ಇವತ್ತಿನ ದಿನದಲ್ಲಿ ಒಂದು ವಿಶೇಷವಾದಂತಹದ್ದು ಇದೆ. ಅದು ಯಾರಿಗೆ ಗೊತ್ತುಂಟು ಅನ್ನೋದನ್ನು ದಯವಿಟ್ಟು ಇಲ್ಲಿ ಮೆಸೇಜ್ ಮೂಲಕ ನಮಗೆ ತಿಳಿಸಿ. ನೀವು ಹೇಳಿದರೆ ಅದು ಚೆನ್ನಾಗಿರ್ತದೆ, ಏನು ವಿಷಯ ಅನ್ನೋದನ್ನು. ಯಾರಿಗೆ ಗೊತ್ತುಂಟು ಇವತ್ತಿನ ದಿನ ಏನು ವಿಶೇಷ ಅಂತ? ಯಾವುದೋ ಒಂದು ವರ್ಷದ ಸಂಭ್ರಮ ಏನಾಗಿರಬಹುದು ಹೇಳಿ? ನೀನೆ ರಾಮ, ನೀನೆ ಶ್ಯಾಮ, ನೀನೆ ನೀನೆ ಧರ್ಮ. ಸಾಹಿತ್ಯ ಗೊತ್ತಿಲ್ಲ ನನಗೆ.
ರಾಮನದ್ದು ನೋಡಿ ಬಂತಲ್ಲ ಒಂದು ಹಾಡು. ಹೇಳಿ, ಇವತ್ತಿನ ದಿನದ ವಿಶೇಷ ಏನಾಗಿರಬಹುದು ಅಂತ. ಇವತ್ತೊಂದು ನಾವೊಂದು ಮಂತ್ರ ಹೇಳ್ತೇನೆ. ನಾವೊಂದು ಹನುಮಾನ್ ಚಾಲೀಸ್ ಓದ್ತಾ ಹೋಗ್ತೇನೆ. ಇವಾಗ ಇರೋದು 15 ನಿಮಿಷ ಮಾತ್ರ ನೋಡಿ. ಶ್ರೀ ಗುರು ಚರಣ ಸರೋಜ ಗಜಾನಿಜ ಮನು ಮುಕುರು ಸುಧಾರಿ ವರುಣಂ ರಘುವರ ವಿಮಲ ಜಸೋ ಜೋದಾಯಕ ಫಲಚಾರಿ बुद्धिहीन तनु जानिके सुमिरौ पवन कुमारा बल बुद्धि विद्या देहु मोहि हरहु कलेश विकार। जय हनुमान ज्ञान गुण सागर जय कपीश तिहु लोक उजागरा। रामदूत अतुलित बलधामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी। कंचन वर्ण विराज सुवेशा कानन कुंडल कुंचित केशा। हाथ वज्र ध्वजा विरजे कांति मूंज जनेऊ साजे। शंकर सुवना केसरी नंदना तेज प्रताप महाजगवंदना। विद्यावान गुणी अति चातुरा राम काज करिवे को आतुरा। राम काज प्रभु चरित्र सुनिवे को रसिया। राम लखन ಸೀತಮನ ಬಸಿಯ. ನನ್ನ ಗಮನ ಎರಡೆರಡು ಕಡೆ ಉಂಟು, ಲೈವಲ್ಲಿ ಕೂಡ ಉಂಟು, ಹಾಗೆ ಹನುಮಾನ್ ಚಾಲೀಸಲ್ಲಿ ಕೂಡ ಉಂಟು. ಸೊ ನಾನು ಹಾಗಾಗಿ ಆಚೆ ಈಚೆ ಆಗ್ತಾ ಉಂಟು. ಸೂಕ್ಷ್ಮ ರೂಪ ಧರಿಸಿಯ ಹಿದಿಕಾವ ವಿಕಟ ರೂಪ ಧರಿ ಲಂಕ ಜರಾವ ಭೀಮ ರೂಪ ಧರಿ ಅಸುರ ಸಂಹಾರ। रामचंद्र के काज संवारे लाय संजीवन लखन जियाए। श्री रघुवीर हर शिवर लाए रघुपति कीन्ही बहुत बड़ाई। तुम मम प्रिय भरतहि सम भाई सहस वदन तुम्हारो यश गावे। अस कहि श्रीपति कंठ लगावे सनकादिक ब्रह्मादि मुनीषा। नारद शारद सहित ऐषा ईशा। यम कुबेर दिगपाल जहांते कवि कोविद कहि सके कहांते। तुम उपकार सुग्रीवहि कीन्हा राम मिलाया राजपद दीन्हा। तुम्हारो मंत्र विभीषण माना लंकेश्वर भय सब जग जाना। युग सहस्र योजन भर भानु लील्योताहि मधुर फल जानु। प्रभु मुद्रिक मेलि मुख माहि जलधि लांघि गए अचर जनाहि। दुर्गम काज जगत के जेते सुगम अनुग्रह तुम्हारे तेते। राम दुआरे तुम रखवारे होत न बिनु पैसारे। सब सुख है तुम्हारी शरणा तुम रक्षक काहू को डरना। आपन तेज तुम्हारो आपै तीनों लोक हांकते कांपै। भूत पिशाच निकट नहीं आवै महावीरा जब नाम सुनावै। नासै रोग हरै सब पीरा जपत निरंतर हनुमत वीरा। संकट से हनुमान छुड़ावै
मन क्रम वचन ध्यान जो लावै, सब पर राम तपस्वी राजा, तिनके काजा सकल तुम साजा, और मनोरथ जो कोई लावै, सोई अमित जीवन फल पावै। चारों युग परिताप तुम्हारा, है प्रसिद्ध जगत उजियारा, साधु संत के तुम रखवारे, असुर निकंदन राम दुलारे, अष्ट सिद्धि नवनिधि के दाता, असवर दीन्हा जानकी माता, राम रसायन तुम्हारे पासा, सदा रहो रघुपति के दासा, तुम्हारे भजन राम को पावै, जन्म जन्म के दुख बिसरावै, जहाँ जन्म हरि भक्त कहाई, और देवता चित्तन धरई, हनुमत से सर्व सुख करई, संकट कटे मिटे सब पीरा, जो सुमिरै हनुमत बलवीरा, जय 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 हनुमान गोसाई। कृपा करो गुरुदेव की नाई, जो शतवारा पाठ कर कोई, छोटा ही बंदी मह सुख होई, होयस जो यह पढ़े हनुमान ಚಾಲಿಸ ಒಂದ್ಸಲ ಬರ್ತಾರೆ ಒಂದ್ಸಲ ಹೋಗ್ತಾರೆ ಲೈವಿಗೆ. ಹೋಯ ಸಿದ್ಧಿ ಸಾಖಿ ಗೌರೀಶ, ತುಳಸಿದಾಸ ಸದಾ ಹರಿ ಚೇರ, ಕಿ ಜೈನಾದರ ಹೃದಯ ಮಹಡೇರ, ಪವನ ತನಯ ಸಂಕಟ ಹರಣ, ಮಂಗಳ ಮೂರ್ತಿ ರೂಪ ರಾಮ ಲಖನ ಸೀತಾ ಸಹಿತ, ಹೃದಯ ಬಸಹು ಸುರಭೂ. ನೋಡಿ, ನಾನು ಹನುಮಾನ್ ಚಾಲೀಸ್ ಫುಲ್ಲು ಹೇಳಿದೆ. ಓಕೆ, ಪೂರ್ಣಿಮಾ ಸತೀಶ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವೆಲ್ಕಮ್ ಟು ಲೈವ್ ಪೂರ್ಣಿಮಾ ಸತೀಶ್ ಅವರಿಗೆ. ಓಕೆ, ಟೈಮ್ ಆಗ್ತಾ ಬಂತು. 10 ನಿಮಿಷ ಮಾತ್ರ ಇರೋದು. 10 ನಿಮಿಷದಲ್ಲಿ ಯಾರು ಮೆಸೇಜ್ ಮಾಡ್ತಾರೆ ಅನ್ನೋದನ್ನು ನೋಡೋ. ಈಗ ಲೈವಲ್ಲಿ ಇಬ್ಬರಿದ್ದಾರೆ. ಹಾಗೆಯೇ ಯಾರಪ್ಪ, D4RKP ಅವರು ದಾಹೇಜ್ದು ಅಂತ ಮೆಸೇಜ್ ಮಾಡಿದ್ದಾರೆ. ಆಮೇಲೆ ಪೂರ್ಣಿಮಾ ಸತೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಈಗ ಯಾರೋ ಒಬ್ಬರು ಲೈವಲ್ಲಿದ್ದಾರೆ, ಯಾರನ್ನೋದು ಗೊತ್ತಾಗ್ತಿಲ್ಲ. ಮೆಸೇಜ್ ಮಾಡಿ ನಮ್ಮ ಲೈವಿಗೆ ಜಾಯ್ನ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ ನಮ್ಮ ಲೈವನ್ನು. ಇವತ್ತು 1 ಗಂಟೆ ಇರಲಿಲ್ಲ, ಯಾಕಂದರೆ ನಾವು ಲೈವ್ ಸ್ಟಾರ್ಟ್ ಮಾಡುವಾಗಲೇ ಲೇಟಾಗಿದೆ. 8:30 9 ಗಂಟೆಗೆ ಅಂತ ಹೇಳಿದ್ದೇವೆ. ಹಾಗಾಗಿ ಯಾರ್ದು ಮೆಸೇಜ್ ಬರ್ತಾ ಇಲ್ಲ. ಇವತ್ತೆಂತ ಅಯೋಧ್ಯದ ರಾಮನ ಅಯೋಧ್ಯ ಸಂಭ್ರಮ. ಯಾರು ಬರ್ತಾ ಇಲ್ಲ ರೀ, ಎಲ್ಲ ಊಟ ಮಾಡಿ ಮಲಗಿದಾರ ಅಂತ. ಕುಟ್ಟಂ ಟಂ 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 ಟಂ
ಓಕೆ, ಇವಾಗ ಅಯೋಧ್ಯೆಯ ರಾಮಲಲ ಅಂದರೆ ಸಣ್ಣ ರಾಮ, ಬಾಲರಾಮ ಅಂತ ಹೇಳುವ ಸಣ್ಣ ರಾಮನಿಗೆ ಅಂದರೆ ಮಗು ರಾಮನಿಗೆ ಅಂತ ಹೇಳ್ತಾರೆ, ಅಂದರೆ ರಾಮಲಲ ಅಂತ. ಹಾಗೆ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಹಾಗೆ ಪ್ರಥಮ ವರ್ಧಂತಿ ಆಚರಣೆಯ ಸಂಭ್ರಮದ ಶುಭ ಕಾಮನೆಗಳು ಎಲ್ಲರಿಗೂ. ಅಂದರೆ ಇಂದು ಅಂದರೆ 22/1/2025 ಇಂದು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ದಿನ. ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಅಲ್ವಾ. ಇವತ್ತೆಲ್ಲರೂ ಸಂಜೆ ಪ್ರತಿಯೊಂದು ಮನೆಯಲ್ಲೂ ದೀಪ ಬೆಳಗಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಓಕೆ, 5 ನಿಮಿಷ ಇದೆ ಅಷ್ಟೇ. ಶ್ರೀರಾಮ ರಾಮ ಜಯ ರಾಮ ರಾಮ, 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 ಶ್ರೀರಾಮ ರಾಮ ಜಯ ರಾಮ ರಾಮ. ಓಕೆ, ಸಂಧ್ಯಾ ಆಚಾರ್ಯ ಇವರು ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಭಾರಿ ಲೇಟ್ ಆಯಿತು, ಯಾಕಂದರೆ ಇನ್ನು 5 ನಿಮಿಷ ಮಾತ್ರ ಇರೋದು ಸಂಧ್ಯಾ. ಯಾಕಂದರೆ ಯಾಕೆ ಇಷ್ಟು ಲೇಟ್ ಮಾಡಿದ್ದಿ? ನಮ್ಮದು 25 ನಿಮಿಷ ನೀನು ವೇಸ್ಟ್ ಮಾಡಿದ್ದಿ ನೋಡು. ಇವಾಗ 5 ನಿಮಿಷ ಇರುವಾಗ ನೀನು ಜಾಯ್ನ್ ಆಗಿದ್ದೆ. ಓಕೆ, ವೆಲ್ಕಮ್ ಟು ಲೈವ್ ಸಂಧ್ಯಾ. ಓಕೆ, ಸಂಧ್ಯಾ ಆಚಾರ್ಯ ಅವರು ಹೇಳ್ತಾ ಇದ್ದಾರೆ ನನಗೆ ಹುಷಾರಿಲ್ಲ ಸೊ ಲೇಟ್ ಅಂತ. ಓಕೆ ಸಂಧ್ಯಾ, ಏನು ಹುಷಾರಿಲ್ಲ ಅಂತ ಹೇಳ್ತೀರಾ? ಏನಾಯಿತು? ಆದರೂ ನೀವು ಹುಷಾರಿಲ್ಲ ಅಂದರೂ ಪಾಪ ಮೆಸೇಜ್ ಮಾಡಿದ್ರಲ್ಲ, ಲೈವಿಗೆ ಜಾಯ್ನ್ ಆಗಿದ್ರಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಹಾಗೆ ಊಟ ಆಯಿತಾ? ಏನು ಹುಷಾರಿಲ್ಲ? ಓಕೆ, ಸಂಧ್ಯಾ ಆಚಾರ್ಯ ಹೇಳ್ತಿದ್ದಾರೆ ಜ್ವರ ಆ್ಯಂಡ್ ಕೋಲ್ಡ್ ಅಂತ. ಓ ಹೌದಾ, ಮೆಡಿಸಿನ್ ತರಲಿಲ್ವಾ? ರಜೆ ಮಾಡಿದ್ರ ಇವತ್ತು? ಜ್ವರ ಎಲ್ಲ ಇದ್ದರೆ ಹಾಗೆ ಬಿಡಬಾರ್ದು, ತುಂಬ ರೆಸ್ಟ್ ಮಾಡಬೇಕು. ಹಾಗೆಯೇ ಜ್ವರ ಮಾಡಿ ಮನೆಯಲ್ಲಿ ರಜೆ ಮಾಡಿ ಮನೆಯಲ್ಲಿ ರೆಸ್ಟ್ ಮಾಡ್ಕೊಂಡಿರಬೇಕು, ಮೆಡಿಸಿನ್ ಎಲ್ಲ ತಗೊಂಡು. ಹಾಗೆ ಸುಮ್ಮನೆ ಬಿಡಬಾರ್ದು, ಯಾಕಂದರೆ ಬಂದ ಜ್ವರ ತುಂಬ ದಿನ ಇರ್ತದೆ, ಅದಕ್ಕೆ ರೆಸ್ಟ್ ಬೇಕು, ಹಾಗೆ ಮೆಡಿಸಿನ್ ಬೀಳಬೇಕು. ಸಂಧ್ಯಾ ಹೇಳ್ತಿದ್ದಾರೆ ರಜೆ ಇಲ್ಲ, ಮದ್ದು ತಗೊಂಡೆ. ಓಕೆ, ಮದ್ದು ತಗೊಂಡ್ರು, ಈಗ ಸ್ವಲ್ಪ ಆದರೂ ಕಡಿಮೆ ಆಗಿದೆಯಾ? ಯಾವಾಗ ಶುರುವಾಯಿತು ಜ್ವರ? ಇವತ್ತಾ ಅಲ್ಲ ನಿನ್ನೆ ಸ್ಟಾರ್ಟ್ ಆಗಿದೆ? ನೋಡಿ, ಅವ್ರು ಜ್ವರ ಇದ್ದರೂ ಪಾಪ ಮೆಸೇಜ್ ಮಾಡಿ ಲೈವಿಗೆ ಜಾಯ್ನ್ ಆದ್ರಲ್ಲ, ಅದೇ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಯಾರು ಕೂಡ ಮೆಸೇಜ್ ಮಾಡಲಿಲ್ಲ, ಬರ್ತಾರೆ ಲೈವಿಗೆ ಹೋಗ್ತಾರೆ ಅಷ್ಟೇ. ಓಕೆ ಸಂಧ್ಯಾ, ನಿನ್ನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನಿನ್ನೆ ಸ್ಟಾರ್ಟ್ ಆಗಿದ್ದರೆ 3 ದಿನ ಇರ್ತದೆ ಅದು, ಆದರೆ ರೆಸ್ಟ್ ಬೇಕು ಅದಕ್ಕೆ. ಹಾಗೆಯೇ ಬಿಸಿ ಬಿಸಿ ಅನ್ನ ಹಾಗೆ ನೀರೆಲ್ಲ ಕುಡಿತಾ ಬೇಕು. ಹಾಗೆಯೇ ಸ್ವಲ್ಪ ರೆಸ್ಟಲ್ಲಿರಬೇಕು ಅಷ್ಟೇ. ಮತ್ತು ಊಟ ಆಯಿತಾ ಸಂಧ್ಯಾ? ಮಗ ಏನು ಮಾಡ್ತಿದ್ದಾನೆ? ದಿಶಾನ್ ಲೈವಲ್ಲಿ ನೀನು ಮೆಸೇಜ್ ಮಾಡೋಗಿ ಬಿಡ್ತಿದ್ದಾನ? ಪೋಖ್ರಿ ಅಲ್ವಾ ತುಂಬ ದಿಶಾನ್. ಊಟ ಆಯಿತಾ ಸಂಧ್ಯಾ? ಸಂಧ್ಯಾ ಎಲ್ಲಿದ್ದೀರಾ? ಆಯಿತು, ಇನ್ನೊಂದು 2-3 ನಿಮಿಷ ಇರೋದು ಅಷ್ಟೇ. ಹಾಗೇನು ಮದ್ದು ತಗೊಂಡು ನಾಳೆ ಹುಷಾರಾಗಬೇಕು. ಹಾಂ, ಅವನದು ಪ್ರಾಬ್ಲಮ್ ಇಲ್ಲ. ಊಟ ಆಯಿತು, ನಿಮ್ಮದು? ಇಲ್ಲ, ನಮಗಿನ್ನು 9 ಗಂಟೆಗೆ ಊಟ ಮಾಡಬೇಕು. ನಮ್ಮದು 9 ಗಂಟೆಗೆ ಊಟ ಸ್ಟಾರ್ಟ್ ಆಗೋದು. ಹಾಗೇನು ಪದಾರ್ಥ ಇತ್ತು ಸಂಧ್ಯಾ?
ಏನು ಮಾಡ್ತಿದ್ದಾನೆ ದಿಶಾನ್ ಮಲಗಿದ್ದಾನ ಆಟ ಆಡ್ತಿದ್ದಾನ? ಒಂದು ಊಟ ಆಯಿತಾ? ದಿಶಾನಿದ್ದು ಊಟ ಆಯಿತಾ? ಸಂಧ್ಯವರು ಹೇಳ್ತಿದ್ದಾರೆ ಬೀಟ್ರೂಟ್ ನಿಮಗೆ ತುಂಬ ಚೆನ್ನಾಗಿರುವಂತಹ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ಬೀಟ್ರೂಟ್. ನೋಡಿ ಬೀಟ್ರೂಟ್ ಪದಾರ್ಥ ಅಂತ ಹೇಳ್ತಿದ್ದಾನೆ, ತುಂಬಾ ಆರೋಗ್ಯಕ್ಕೆ ಅಂದರೆ ಇದರಿಂದ ನಮ್ಮ ದೇಹಕ್ಕೆ ಅಂದರೆ ಇದರ ಜ್ಯೂಸ್ ಮಾಡಿ ಕುಡಿದ್ರೂ ಬಹಳಷ್ಟು ಒಳ್ಳೆಯದು ಬೀಟ್ರೂಟ್ ಜ್ಯೂಸ್. ಹಾಗೆಯೇ ಬೀಟ್ರೂಟ್ ಜ್ಯೂಸ್ ಮಾಡೋದಿದ್ರೆ ಅದರದ್ದು ಪದಾರ್ಥ ಮಾಡಿ ಅದು ನಾವು ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಮುಂಚೆ ನನಗೆ ಬೀಟ್ರೂಟ್ ಕಂಡ್ರೆ ಆಗ್ತಿರ್ಲಿಲ್ಲ, ಆದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಾದ್ಮೇಲೆ ನಾನು ಬೀಟ್ರೂಟನ್ನು ತುಂಬ ಇಷ್ಟಪಡ್ತೇನೆ. ಹಾಗೆ ಸಂಧ್ಯಾ ಹೇಳ್ತಿದ್ದಾರೆ ದಿಶಾನ್ ಆಟ ಆಡ್ತಿದ್ದಾನೆ ಅಂತ. ಮತ್ತು ಅವನು ಮಲಗೋದು ಎಷ್ಟೊತ್ತಿಗೆ? ನೀವು ಮಲಗುವಾಗ ಮಲಗುದಾ ಅದಕ್ಕಿಂತ ಮುಂಚೆ ಮಲಗ್ತಾನೆ? ಬೀಟ್ರೂಟ್ ಉಪ್ಕರಿ ಮಾಡಿದ್ಯಾ? ಓಕೆ ಸಂಧ್ಯಾ, ಇನ್ನು ನಾಳೆ ಲೈವಲ್ಲಿ ಸಿಗೋಣ. ಯಾಕಂದರೆ ಇವಾಗ ಟೈಮ್ ಆಗ್ತಾ ಬಂತು. ಅವನು ಲೇಟ್ ಮಲಗೋದು. ಹೌದು, ನನ್ನ ಮಗನೂ ಅಷ್ಟೇ ತುಂಬ ಲೇಟ್ ಮಲಗೋದು. ನಾವು ಮಲಗೋ ತನಕ ಅವನಿಗೆ ನಿದ್ದೆ ಬಂದರೂ ನಿದ್ದೆಯನ್ನು ದೂಡಿಯಾದರೂ ಅಂದರೆ ನಿದ್ದೆ ಬರ್ತದೆ ಅವನಿಗೆ, ಅದನ್ನು ದೂಡಿ ಅವ ಆಟ ಆಡಲಿಕ್ಕೆ ಶುರು ಮಾಡ್ತಾನೆ. ಕೆಲವರು ಏನು ಮಾಡ್ತಾರೆ, ನಿದ್ದೆ ಬರುವುದಿಲ್ಲ ಆದರೆ ಆ ಟೈಮಿಗೆ ಮಲಗಿದರೆ ಕಣ್ಣು ಮುಚ್ಚಿ ಮಲಗಿದ ಕೂಡಲೇ ನಿದ್ದೆ ಬರ್ತದೆ. ಅಂದರೆ ಇವರು ನಿದ್ದೆಯನ್ನು ಅಷ್ಟಿದು ಮಾಡೋದಿಲ್ಲ, ಯಾಕಂದರೆ ಆಟವನ್ನೇ ಇಷ್ಟಪಡ್ತಾರೆ. ಇಡೀ ದಿನ ಆಟ ಆಡಬೇಕು, ನಿದ್ದೆ ಸ್ವಲ್ಪ ದೂರವೇ ಇರ್ತದೆ ಈಗಿನ ಮಕ್ಕಳಿಗೆ. ಅದೇ ರೀತಿ ಓಕೆ, ಇವಾಗ ಏನಂದರೆ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಯಾಕಂದರೆ ಈಗ ಟೈಮ್ ಆಯಿತು. ಹಾಗಾಗಿ ಇವಾಗ ಓಕೆ, ನಮ್ಮ ಲೈವಿಗೆ ಜಾಯ್ನ್ ಆದದಂತ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ನಮ್ಮ ಲೈವನ್ನು ಇವಾಗ ಎಂಡ್ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ರಾಮ ಜೈ ಶ್ರೀರಾಮ್.